ಗುಂಡ್ಲುಪೇಟೆಯ ಪ್ರತಿಷ್ಠಿತ ಚಿನ್ನಾಭರಣಗಳ ಮಳಿಗೆಯಾದ ವಿಎನ್ಆರ್ ಗೋಲ್ಡ್ನಲ್ಲಿ ಧನಲಕ್ಷ್ಮಿ ಪೂಜೆಯನ್ನ ವಿಜೃಂಭಣೆಯಿಂದ ಆಚರಿಸಲಾಯಿತು. ವಿವಿಧ ಧಾರ್ಮಿಕ ವಿಧಿವಿಧಾನದೊಂದಿಗೆ ಧನಲಕ್ಷ್ಮಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಲಾಯಿತು. ಈ ಸಂದರ್ಭ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ವಿ4 ನ್ಯೂಸ್ನ ಆಡಳಿತ ನಿರ್ದೇಶಕರಾದ ಲಕ್ಷ್ಮಣ್ ಕುಂದರ್ ಅವರನ್ನ ಅಭಿನಂದಿಸಲಾಯಿತು. ಮಾಧ್ಯಮ ಕ್ಷೇತ್ರದಲ್ಲಿ ಸಲ್ಲಿಸಿದ ಸಾಧನೆಗಾಗಿ ಅರ್ಹವಾಗಿಯೇ ಪ್ರಶಸ್ತಿ ಅರಸಿಕೊಂಡು ಬಂದಿದೆ. ಮಾಧ್ಯಮ ಕ್ಷೇತ್ರದಲ್ಲಿ ಕೀರ್ತಿ ಇನ್ನಷ್ಟು ಬೆಳಗಲಿ ಎಂದು ಸಂಸ್ಥೆಯ ಮಾಲಕರಾದ ನಾಗೇಂದ್ರ ಬಾಳಿಗರ್ ಅವರು ಶುಭ ಹಾರೈಸಿದ್ರು. ಅಸ್ಥಿ ಹೇಳ್ತೇವೆ. ಆನೆ ಅಂದ್ರೆ ಅದು ಗಜ, ಅವರ ಮಾಧ್ಯಮ ಶಬ್ದದಲ್ಲಿ ಗಜ ಅಭಿನಂದನಾ ಪತ್ರವನ್ನು ಈ ಸಂದರ್ಭ ಶಾಸಕ ರಾಜೇಶ್ ನಾಯಕ್ ಉಳಿಪಾಡಿ, ಆರ್ಎಸ್ಎಸ್ ಮುಖಂಡ ಕಲ್ಲಡ್ಕ ಡಾಕ್ಟರ್ ಪ್ರಭಾಕರ್ ಭಟ್, ಮಾಜಿ ಸಚಿವರಾದ ರಾಮನಾಥ್ ರೈ, ಬಿಜೆಪಿ ಮುಖಂಡರಾದ ಹರಿಕೃಷ್ಣ ಬಂಟ್ವಾಳ್, ರಘುರಾಜ್ ಕಿಣಿ ಮತ್ತು ಸಿಬ್ಬಂದಿಗಳು, ದೇವದಾಸ್ ಶೆಟ್ಟಿ, ಉದಯ್ ರಾವ್, ಬಂಟ್ವಾಳ ನಗರ ಪೊಲೀಸ್ ವೃತ್ತ ನಿರೀಕ್ಷಕರಾದ ಚಂದ್ರಶೇಖರ್, ಹರೀಶ್ ಕುಮಾರ್ ಮೊದಲಾದವರು ವಿಎನ್ಆರ್ ಗೋಲ್ಡ್ಗೆ ಭೇಟಿ ನೀಡಿ ಮಾಲಕರಾದ ನಾಗೇಂದ್ರ ಬಾಳಿಗರ್ ಅವರಿಗೆ ಶುಭ ಹಾರೈಸಿದ್ರು. ಕ್ಯಾಮರಾಮನ್ ಶರತ್ ಜೊತೆ ಸಂದೀಪ್ ಸಾಲ್ಯಾನ್, ವಿ4 ನ್ಯೂಸ್ 24/7 ಬಂಟ್ವಾಳ.